ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಆರ್.ಜಿ. ನಂದಿನಿ, ಓನ್ಲಿ ಆನ್ ಆಲ್ಮಾ FM 24 ಅಲ್ಲಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ನೀವು ಕೂಡ ವೈನ್ ಆಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಇದೇ ಜೊತೆಲಿ ಕಾರ್ಯಕ್ರಮನ ಶುರು ಮಾಡಿಬಿಡೋಣ. ಇವತ್ತಿನ ಕಾನ್ಸೆಪ್ಟ್ನ ಹೇಳ್ಬಿಡ್ತೀನಿ. ಇವತ್ತಿನ ಕಾನ್ಸೆಪ್ಟ್ ಏನು? ಕ್ಯೂರಿಯಸ್ ಆಗಿದ್ದೀರಲ್ಲ? ಸೊ ಓಕೆ, ಕೇಳಿ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸಿಹುದೋ, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಓ ಮೈ ಫ್ರೆಂಡ್, ಕಣ್ಣ ಕಂಬನಿಯ ಒರೆಸೋ ಸ್ನೇಹಿತ. ಓ ಮೈ ಫ್ರೆಂಡ್, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಸ್, ಈ ಸಾಂಗ್ನ ಕೇಳಿದ ತಕ್ಷಣ ಯಾರಿಗೆ ತಾನೇ ಗೊತ್ತಾಗಲ್ಲ ಇದು ಫ್ರೆಂಡ್ಶಿಪ್ ಸಾಂಗ್ ಅಂತ. ಯಾಕಂದರೆ ಫ್ರೆಂಡ್ಶಿಪ್ಗೆ ಒಂದು ಟ್ರೆಂಡ್ ಆಗಿ ಸೆಟ್ ಆಗಿದ್ದು ಈ ಸಾಂಗು ಫ್ರೆಂಡ್ಶಿಪ್ಗೆ. ಸೊ ಇವತ್ತು ಕೂಡ ನಮ್ಮ ಶೋ ಅಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತಿನ ಕಾನ್ಸೆಪ್ಟ್ ಕೂಡ ಫ್ರೆಂಡ್ಶಿಪ್. ಅಂದರೆ ನಾನು ನನ್ನ ಶೋ ಅಲ್ಲಿ ಇವತ್ತು ಫ್ರೆಂಡ್ಶಿಪ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಎಸ್, ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ಲ, ಹಾಗಂತ ಫ್ರೆಂಡ್ಶಿಪ್ ಡೇನೇ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದೇ ದಿನ ಆಗಬೇಕು ಅಂತ ಏನಿಲ್ವಲ್ಲ. ಹಾಗಾಗಿ ಡೈಲಿ ಸೆಲೆಬ್ರೇಟ್ ಮಾಡ್ಬೋದು. ಆ್ಯಂಡ್ ಇವತ್ತು ನಾನು ನಮ್ಮ ಶೋ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸಲ್ಲಿ ಯೂನೀಕ್ ಫ್ರೆಂಡ್ಶಿಪ್ ಅಂತ ಏನಾದರೂ ಇರುತ್ತಾ? ಆ್ಯಕ್ಚುಲಿ ಇರುತ್ತೆ. ಯೂನೀಕ್ ಫ್ರೆಂಡ್ಶಿಪ್ ಅಂದರೆ ಏನು ಗೊತ್ತಾ? ಮನುಷ್ಯರು ಮತ್ತು ಪ್ರಾಣಿಗಳ ಮಧ್ಯೆ ಇರೋ ಫ್ರೆಂಡ್ಶಿಪ್. ಯಾಕಂದರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಏನು ಜಗಳ ಮಾಡಲ್ಲ, ಏನು ಕೇಳಲ್ಲ ಅಲ್ವಾ. ಆ್ಯಂಡ್ ಏನು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋ ಅಂಥದ್ದು ಏನೂ ಇರಲ್ಲ ಪ್ರಾಣಿಗಳಲ್ಲಿ. ಅದರಲ್ಲೂ ಹುಡುಗಿರು ಜಾಸ್ತಿ ಫ್ರೆಂಡ್ಶಿಪ್ ಮಾಡೋದು ಡಾಗ್ಸ್ ಜೊತೆಗೆ ಫ್ರೆಂಡ್ಶಿಪ್. ಯಾಕೆ ಅಂತ ಹೇಳಿದ್ರೆ, ಸೊ ತುಂಬ ಕ್ಲೋಸ್ ಆಗಿರ್ತಾರೆ ಆ್ಯಂಡ್ ತುಂಬ ಲಾಯಲ್ ಆಗಿರ್ತಾರೆ. ನಾಯಿ ಆ್ಯಕ್ಚುಲಿ ನಿಯತ್ತಿಗೆ ಹೆಸರಲ್ವಾ. ಸೊ ಹಾಗಾಗಿ ಆ್ಯಂಡ್ ಇದೇ ಥರ ಯೂನೀಕ್ ಫ್ರೆಂಡ್ಶಿಪ್ ಕೂಡ ಇರುತ್ತೆ. ಕೆಲವೊಬ್ಬರು ತುಂಬ ಮಾತಾಡ್ತಾರೆ, ತುಂಬ ಮಾತಾಡೋ ಫ್ರೆಂಡ್ಸ್ ಇರ್ತಾರೆ. ಫ್ರೆಂಡ್ಸ್ ಅಂದರೆ ಬರೀ ಫ್ರೆಂಡ್ಶಿಪ್ ಅಂತಂದರೆ ಅದಕ್ಕೆ ಏಜ್ ಲಿಮಿಟ್ಸ್ ಇರಲ್ಲ, ಮತ್ತು ಹೀಗೆ ಇರಬೇಕು ಹಾಗೆ ಇರಬೇಕು. ಫ್ರೆಂಡ್ಶಿಪ್ಪಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನೂ ಇರಲ್ಲ. ಸೊ ಅದೆಲ್ಲದನ್ನು ಮೀರಿದ್ದು ಫ್ರೆಂಡ್ಶಿಪ್. ನಾನು ಆಗಲೇ ಹೇಳ್ದಾಗೆ ಸಾಂಗಲ್ಲಿ ಇದೆಯಲ್ಲ, ರಕ್ತ ಸಂಬಂಧಗಳನ್ನು ಮೀರಿರುವಂಥ ಒಂದು ಸಂಬಂಧ ಈ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ಪಲ್ಲಿ ಮೊದಲನೇ ಸೆಕ್ಷನ್ ಅಂದರೆ ಮೊದಲನೇ ಪಾರ್ಟ್ ಬಂದು ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಅಥವಾ ಸ್ಕೂಲ್ ಫ್ರೆಂಡ್ಶಿಪ್. ಸ್ಕೂಲ್ ಡೇ ಫ್ರೆಂಡ್ಶಿಪ್ ಹೇಗಿರುತ್ತೆ? ಅದೊಂದು ಇನ್ನೋಸೆಂಟ್ ರಿಲೇಷನ್ಶಿಪ್ ಆ್ಯಕ್ಚುಲಿ. ಯಾಕಂದರೆ ಸ್ಕೂಲ್ ಡೇ ಫ್ರೆಂಡ್ಶಿಪ್ಪಲ್ಲಿ ಎಲ್ರಿಗೂ ತುಂಬಾ ಮೆಮೊರೀಸ್ ಇರುತ್ತೆ. ಆ್ಯಂಡ್ ಒಂದು 5-10 ವರ್ಷ ಜೊತೆಗೆ ಓದಿರ್ತೀರಾ, ಅದೊಂದು ಕನೆಕ್ಷನ್. ಆ್ಯಂಡ್ ಫ್ರೆಂಡ್ಶಿಪ್ಪಲ್ಲಿ 3-4 ಅದರಲ್ಲೂ ಡಿವೈಡ್ ಇರುತ್ತೆ. ಜಸ್ಟ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್, ಹೀಗೆಲ್ಲ ಇರುತ್ತೆ. ಹಾಗಾಗಿ ನನ್ನ ಲೈಫಲ್ಲಿ ಆಗಿರೋ ಒಂದು ಇನ್ಸಿಡೆಂಟ್ನ ಹೇಳ್ಕೊತೀನಿ. ಸ್ಕೂಲ್ ಡೇಸಲ್ಲಿ ಆಗಿರೋದು. ಎಲ್ರಿಗೂ ಇದು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಇದೇನು ಹೊಸದೇನಲ್ಲ. ಬಟ್ ನಾನು ಹೇಳಿದಾಗ ನಿಮಗೆ ಕನೆಕ್ಟ್ ಆಗ್ಬೋದು. ಬರ್ಡೇ ಟೈಮ್ ಬಂದಾಗ ಎಲ್ರಿಗೂ ಗೊತ್ತಿರುತ್ತೆ, ಚಾಕ್ಲೇಟ್ಸ್ನೆಲ್ಲ ಎಲ್ರಿಗೂ ಫ್ರೆಂಡ್ಸ್ಗೆಲ್ಲ ಕೊಟ್ಮೇಲೆ ಬೇರೆ ಸೆಕ್ಷನ್ಸ್ಗೆ ಹೋಗೋದು, ಟೀಚರ್ಸಿಗೆ ಕೊಡೋದು, ಹೀಗೆಲ್ಲ ಇರುತ್ತೆ. ಆಗ ಟೀಚರ್ಸ್ ಕೇಳ್ತಿದ್ರು, ಯಾರನ್ನ ಕರ್ಕೊಂಡು ಹೋಗ್ತೀರಾ? ಯಾರಾದ್ರೂ ಒಬ್ರನ್ನ ಕರ್ಕೊಂಡೋಗಿ ಅಂತ ಹೇಳಿದ್ರೆ ಒಬ್ರನ್ನ ಕಳಿಸ್ತಿರಲ್ಲ, ಇನ್ನೊಬ್ರು ಯಾರೋ ಬೇಕಿತ್ತು. ಸೊ ಬೆಸ್ಟ್ ಫ್ರೆಂಡ್ಸ್ ಯಾರಿರ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ನಾನು ಕೂಡ ಹಾಗೆ. ನನ್ನ ಬೆಸ್ಟ್ ಫ್ರೆಂಡ್ ನೇಹ, ಆ್ಯಂಡ್ ಈಗಲೂ ನಾವು ತುಂಬ ಕ್ಲೋಸ್ ಆಗಿದ್ದೀವಿ. ಆ ಫ್ರೆಂಡ್ನ ಕರ್ಕೊಂಡು ಹೋಗ್ತಿದ್ದೆ, ನೇಹನ. ಹೋಗ್ತಿದ್ವಿ, ಒಂದು ಅರ್ಧ ಗಂಟೆ ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡ್ಕೊಂಡು ಒಂದು ಅರ್ಧ ಗಂಟೆ ಎಗ್ರಿಸ್ಬಿಟ್ಟು ಎಸ್ಕೇಪ್ ಆಗೋಕ್ಕೊಂದು ಚಾನ್ಸ್ ಅಂದ್ಬಿಟ್ಟು ಆಮೇಲೆ ಮುಗಿಸ್ಕೊಂಡು ಹೋಗ್ತಿದ್ವಿ. ಅವತ್ತು ನಮ್ಮನ್ನು ಯಾರು ಕೇಳ್ತಿರಲ್ಲ. ಬರ್ಡೇ ದಿನ ಹೊಡಿಯಲ್ಲ ಬೈಯಲ್ಲ ಅಲ್ವಾ, ಅದೊಂದು ಎಕ್ಸ್ಕ್ಯೂಸ್ ಅಂತ. ನಿಮಗೂ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಕಾಲೇಜ್ ಲೈಫಿಗೆ ಬರ್ತೀವಿ. ಕಾಲೇಜ್ ಲೈಫಲ್ಲಿ ಅಷ್ಟೇ ಸ್ಕೂಲ್ ಫ್ರೆಂಡೋ ಅಥವಾ ಚೈಲ್ಡ್ಹುಡ್ ಫ್ರೆಂಡೋ ಕಾಲೇಜಿಗೆ ಬಂದುಬಿಟ್ರೆ ಇನ್ನೂ ಹಿಡಿಯೋಕ್ಕೆ ಯಾರೂ ಇರಲ್ಲ. ಯಾಕಂದರೆ ಬಂಕ್ ಮಾಡ್ಬೋದು ಆ್ಯಂಡ್ ರನ್ನಿಂಗ್ ನೋಟ್ಸ್ ಬರಿಬೋದು. ಯಾರೂ ನೋಟ್ಸ್ ಚೆಕ್ ಮಾಡಲ್ಲ, ಹೋಮ್ವರ್ಕ್ ಅಂತೂ ಕೊಡೋದೇ ಇಲ್ಲ. ಅದೊಂದು ಎಲ್ರಿಗೂ ಒಂದು ಇರುತ್ತೆ, ಕಾಲೇಜಲ್ಲಿ ಎಂಜಾಯ್ ಮಾಡ್ಬೋದು ಅಂತ. ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟು. ನೆಕ್ಸ್ಟ್ ಮತ್ತೆ ಪ್ರೊಫೆಷನಲ್ ಲೈಫ್ ಅಂತ ಬಂದಾಗ, ನಾವು ಪ್ರೊಫೆಷನ್ ಅಂದಾಗ ಫ್ರೆಂಡ್ಶಿಪ್ ಎಲ್ಲೋಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಆಮೇಲೆ ನಾವೇ ರಿಸ್ಟ್ರಿಕ್ಟೆಡ್ ಅನ್ಸ್ಬಿಡ್ತೀವಿ. ಯಾಕಂದರೆ ನಾವೇ ಒಂದು ಬೌಂಡ್ರಿ ಹಾಕೋತೀವಿ. ಫ್ರೆಂಡ್ಶಿಪ್ ಯಾಕೆ, ಈಗ ಜವಾಬ್ದಾರಿ ಬಂದಿದೆ, ನಾವು ನಮ್ಮದೇ ಒಂದು ಬೌಂಡ್ರಿ ಹಾಕೋಬೇಕು. ಈಗೆಲ್ಲ ತರಲೆ ಮಾಡೋದಕ್ಕೆಲ್ಲ ಟೈಮಲ್ಲ. ಅದೊಂದು ಕಾಲ ಇತ್ತು ಅಂತ ಅನ್ಕೊತೀವಿ. ಆದರೆ ಯಾಕೆ ಯಾವುದೇ ಒಂದು ಫ್ರೆಂಡ್ಶಿಪ್ಗಾಗಲಿ ರಿಲೇಷನ್ಗಾಗಲಿ ನಾವು ಟೈಮ್ ಅಥವಾ ಒಂದು ಎಕ್ಸ್ಪೈರಿ ಡೇಟ್ನ ಫಿಕ್ಸ್ ಮಾಡ್ಕೊಂಡ್ಬಿಡೋದು ತುಂಬ ತಪ್ಪನ್ಸುತ್ತೆ. ಹಾಗಾಗಿ ನಾವು ಈಗಲೂ ಫ್ರೆಂಡ್ಶಿಪ್ನ ಸೆಲೆಬ್ರೇಟ್ ಮಾಡೋಣ, ಮುಂದೆನೂ ಫ್ರೆಂಡ್ಶಿಪ್ನ ಹಾಗೆ ಮೇಂಟೈನ್ ಮಾಡೋಣ. ಚೈಲ್ಡ್ಹುಡ್ ಫ್ರೆಂಡ್ಸ್ ಇರಲಿ, ಸ್ಕೂಲ್ ಫ್ರೆಂಡ್ಸ್ ಆಗಲಿ, ಸಿಗ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಹಾಗೆ ನಿಮ್ಮ ಲೈಫಲ್ಲೂ ಕೂಡ ಇದೇ ಥರ ಮೆಮೊರೀಸ್ ಇರುತ್ತೆ ಚೈಲ್ಡ್ಹುಡ್ ಫ್ರೆಂಡ್ಶಿಪ್ದು ಅಥವಾ ಮೂಮೆಂಟ್ಸ್ದು. ಸೊ ಅದನ್ನು ಚೆರಿಷ್ ಮಾಡಬೇಕು ಅಂತ ನಿಮ್ಗೇನಾದರೂ ಅನಿಸಿದ್ರೆ ನನಗೆ ಕಾಲ್ ಮಾಡಿ ನಿಮ್ಮ ಫೀಲಿಂಗ್ಸ್ ನನ್ನ ಹತ್ರ ಶೇರ್ ಮಾಡ್ಕೋಬೋದು ಅಂತ ಹೇಳ್ತಾ, ಟಿಲ್ ದೆನ್ ಕೇಳ್ತಾ ಇರಿ ಆಲ್ಮಾ
FM 24. Stay tuned.